ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ವಿಶ್ವಾಸದ ಬಗ್ಗೆ ಅರಿಯೋಣ, ದೇವರ ವಾಕ್ಯಗಳನ್ನು ಆಲಿಸೋಣ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಕಫೇರ್ನೌಮ್ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು. ಪ್ರಭು, ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ, ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು. ಯೇಸು, ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕನು ಸ್ವಸ್ಥನಾಗುವನು. ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಆಧೀನದಲ್ಲೂ ಸೈನಿಕರಿದ್ದಾರೆ. ಅವರಲ್ಲಿ ಒಬ್ಬರಿಗೆ ನಾನು ಬಾ ಎಂದರೆ ಬರುತ್ತಾನೆ, ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ, ಸೇವಕನಿಗೆ ಇಂಥದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು. ಈ ಮಾತನ್ನು ಕೇಳಿ ಯೇಸುವಿಗೆ ಆಶ್ಚರ್ಯವಾಯಿತು. ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು, ಇಂಥ ಗಾಢ ವಿಶ್ವಾಸ ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ವಿಶ್ವಾಸದ ಅಳತೆಯನ್ನು ನಾವು ಇವತ್ತು ನೆನೆಸೋಣ. ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರ ಅಧ್ಯಾಯ 12 ವಾಕ್ಯ 3ರಲ್ಲಿ ಹೇಳುತ್ತಾರೆ, ವಿಶ್ವಾಸದ ಅಳತೆಯನ್ನು ಎಲ್ಲ ಮನುಷ್ಯರಿಗೆ ದೇವರು ಕೊಟ್ಟಿದ್ದಾರೆ. ನಮ್ಮ ವಿಶ್ವಾಸದಲ್ಲಿ ಎಷ್ಟು ಅಳತೆ ಇದೆ, ಎಷ್ಟು ನಾವು ವಿಶ್ವಾಸದಲ್ಲಿ ತುಂಬಿದ್ದೇವೆ ಎಂಬುದು ಬೈಬಲಿನಲ್ಲಿ ನಮಗೆ ಕಾಣ ಸಿಗುತ್ತದೆ. ಈ ವಿಶ್ವಾಸದ ಅಳತೆಯನ್ನು ನಾವು ಇವತ್ತು ಕಲಿಯೋಣ. ಮೊದಲ ವಿಶ್ವಾಸ, ಬೆಳೆಯುತ್ತಿರುವ ವಿಶ್ವಾಸ, ಗ್ರೋಯಿಂಗ್ ಫೇತ್. ಸಂತ ಪೌಲರು ಥೆಸ್ಸಲೋನಿಕರಿಗೆ ಬರೆದ 2ನೇ ಪತ್ರ ಅಧ್ಯಾಯ 1 ವಾಕ್ಯ 3ರಲ್ಲಿ ಹೀಗೆ ಹೇಳುತ್ತಾರೆ, ಸಹೋದರರೇ, ನಾವು ಯಾವಾಗಲೂ ನಿಮಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಬೇಕು, ಏಕೆಂದರೆ ನಿಮ್ಮ ವಿಶ್ವಾಸವು ಹೇರಳವಾಗಿ ಬೆಳೆಯುತ್ತದೆ. ಸಂತ ಪೌಲರು ಥೆಸ್ಸಲೋನಿಕದ ಜನರ ವಿಶ್ವಾಸವನ್ನು ನೋಡಿ ಬೆರಗುಗೊಂಡರು. ಅವರಿಗೆ ಪ್ರಬೋಧಿಸುವ ದೇವರ ಮಾತುಗಳನ್ನು ಅವರು ಅರಿತುಕೊಂಡು ಆ ವಿಶ್ವಾಸದಲ್ಲಿ ಅವರು ಬೆಳೆದರು. ಅದಕ್ಕೆ ಸಂತ ಪೌಲರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಹೇಳುತ್ತಾರೆ, ನಿಮ್ಮ ವಿಶ್ವಾಸವು ಹೇರಳವಾಗಿ ಬೆಳೆಯುತ್ತದೆ. ಬೆಳೆಯುತ್ತಿರುವ ವಿಶ್ವಾಸದಿಂದ ದೇವರು ಪ್ರಸನ್ನರಾಗುತ್ತಾರೆ. ಹಾಲು ಪೌಷ್ಟಿಕಾಂಶದ ಸಂಕೇತವಾಗಿ ಮಗು ಬಲವಾಗಿ ಹಾಗೂ ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅದೇ ರೀತಿ ಆಧ್ಯಾತ್ಮಿಕ ಸತ್ವವು ವಿಶ್ವಾಸವನ್ನು ಆಳವಾದ ಮಟ್ಟಕ್ಕೆ ಬೆಳೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರಿಯರೇ, ಈ ಬೆಳೆಯುವ ವಿಶ್ವಾಸ ನಮ್ಮಲ್ಲಿರಬೇಕು. ಪ್ರತಿ ಸಾರಿ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸುತ್ತೇವೆ, ಬಲಿಪೂಜೆಗೆ ಬರುತ್ತೇವೆ, ಪ್ರಾರ್ಥನೆಯನ್ನು ಮಾಡುತ್ತೇವೆ. ಈ ಪ್ರತಿದಿನ ನಾವು ಮಾಡುವ ಪ್ರಾರ್ಥನೆ, ನಾವು ಓದುವ ದೇವರ ಮಾತುಗಳು ನಮ್ಮನ್ನು ದೇವರಲ್ಲಿ ಸಮರ್ಪಿಸುವಂತೆ ಮಾಡುತ್ತದೆ. ಆಗ ಯಾವಾಗ ನಾವು ದೇವರನ್ನು ನಮ್ಮ ಜೀವನದಲ್ಲಿ ಸಮರ್ಪಿಸುತ್ತೇವೆಯೋ ಆಗ ನಮ್ಮ ವಿಶ್ವಾಸವು ಹೇರಳವಾಗಿ ಬೆಳೆಯುತ್ತದೆ. ಹೌದು ಪ್ರಿಯರೇ,
ಗ್ರೋಯಿಂಗ್ ಫೇತ್ ನಮ್ಮೆಲ್ಲರಿಗೂ ಬೇಕು. ಬೆಳೆಯುತ್ತಿರೋ ವಿಶ್ವಾಸ ನಮಗೆಲ್ಲರಿಗೂ ಬೇಕು. ನಾವು ಪ್ರತಿ ದಿನವೂ ಪ್ರತಿ ಕ್ಷಣವೂ ಯೇಸುವಿನಲ್ಲಿ ಆ ವಿಶ್ವಾಸದಲ್ಲಿ ಬೆಳೆಯುತ್ತಾ ಬರಬೇಕು. ನಾವು ಯೇಸುವಿನ ವಿಶ್ವಾಸದಲ್ಲಿ ಬೆಳೆಯುವುದಿಲ್ಲವೋ ನಮ್ಮ ಆತ್ಮಿಕ ಜೀವನ ಕುಂಠಿತವಾಗುತ್ತದೆ. ಆದ್ದರಿಂದ ಈ ಬೆಳೆಯುವ ವಿಶ್ವಾಸ ನಮಗೆಲ್ಲರಿಗೂ ಅವಶ್ಯಕ, ಅಗತ್ಯ. ನಾವು ಇಷ್ಟು ಪ್ರಾರ್ಥನೆ ಮಾಡಿ, ನಾವು ಇಷ್ಟು ಚರ್ಚಿಗೆ ಹೋಗಿ ನಮ್ಮ ವಿಶ್ವಾಸ ಬೆಳೆಯುವುದಿಲ್ಲವಾದರೆ, ನಾವು ನಮ್ಮ ಜೀವನಕ್ಕೆ ಬೇಕಾದ ಸಕಲ ಪೌಷ್ಟಿಕಾಂಶಗಳನ್ನು ಕೊಡದಿದ್ದರೆ ನಮ್ಮ ಆಧ್ಯಾತ್ಮಿಕ ಜೀವನ ಕುಂಠಿತವಾಗುತ್ತದೆ. ಆದ್ದರಿಂದ ಈ ಬೆಳೆಯುವ ವಿಶ್ವಾಸದ ಬಗ್ಗೆ ನಾವು ನಮ್ಮಲ್ಲಿ ಆಲಿಸೋಣ. ಎರಡನೇದಾಗಿ ಶ್ರೇಷ್ಠ ವಿಶ್ವಾಸ, ಗ್ರೇಟ್ ಫೇತ್. ಮತ್ತಾಯನ ಶುಭ ಸಂದೇಶದಲ್ಲಿ ಅಧ್ಯಾಯ 8 ವಾಕ್ಯ 8ರಿಂದ 10ರಲ್ಲಿ ನಾವು ಓದುತ್ತೇವೆ, ತನ್ನ ಅಸ್ವಸ್ಥ ಮಗುವನ್ನು ಗುಡಿಪಡಿಸಲು ಯೇಸುವನ್ನು ಕೇಳಿಕೊಂಡಾಗ ಒಬ್ಬ ಶತಾಧಿಪತಿಯ ವಿಶ್ವಾಸ ಶ್ರೇಷ್ಠವಾಗಿದೆ ಎಂದು ಯೇಸು ಸ್ವಾಮಿ ಹೇಳುತ್ತಾರೆ. ಕರ್ತನೇ, ನೀನು ನನ್ನ ಮನೆಗೆ ಬರಲು ನಾನು ಅರ್ಹನಲ್ಲ, ಆದರೆ ಒಂದು ಮಾತು ಮಾತ್ರ ಹೇಳು, ನನ್ನ ಸೇವಕನು ಸ್ವಸ್ಥನಾಗುವನು ಎಂದು ಯೇಸು ಸ್ವಾಮಿಯಲ್ಲಿ ಹೇಳಿದಾಗ ಯೇಸು ಸ್ವಾಮಿ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಹೇಳುತ್ತಾರೆ, ನಿಸ್ಸಂಶಯವಾಗಿ ನಾನು ನಿಮಗೆ ಹೇಳುತ್ತೇನೆ, ನಾನು ಇಸ್ರಾಯೇಲರಲ್ಲಿಯೂ ಸಹ ಇಂಥ ದೊಡ್ಡ ವಿಶ್ವಾಸ ಕಂಡುಕೊಂಡಿಲ್ಲ. ಆ ಶತಾಧಿಪತಿಯ ವಿಶ್ವಾಸವನ್ನು ಕಂಡು ಯೇಸು ಸ್ವಾಮಿ ಬೆರಗಾದರು. ಗ್ರೇಟ್ ಫೇತ್, ಶ್ರೇಷ್ಠ ವಿಶ್ವಾಸ. ಕಾನನ್ನಲ್ಲಿ ಅನ್ಯ ಜನಾಂಗದ ಮಹಿಳೆ ತನ್ನ ದೆವ್ವ ಹಿಡಿದ ಮಗಳನ್ನು ಗುಣಪಡಿಸಲು ಕೇಳಿಕೊಂಡಾಗ ಯೇಸು ಸ್ವಾಮಿ ನಿರಾಕರಿಸಿದರು. ಅವರು ಯಹೂದಿಗೋಸ್ಕರ ಮಾತ್ರ ನನ್ನನ್ನು ಕಳಿಸಿದ್ದಾರೆ ಎಂದು ಹೇಳಿದಾಗ ಅವಳು ಪಟ್ಟು ಹಿಡಿದಳು. ಕೊನೆಗೆ ಅವಳ ವಿಶ್ವಾಸಕ್ಕೆ ಮಾರು ಹೋಗಿ ಯೇಸು ಸ್ವಾಮಿ ಹೀಗೆಂದರು, ಓ ನಿನ್ನ ವಿಶ್ವಾಸ ಶ್ರೇಷ್ಠವಾದುದು, ನೀನು ಬಯಸಿದಂತೆ ನಿನಗೆ ಆಗಲಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 21ರಿಂದ 28 ನೋಡಿ. ಆ ಕಾನಾನ್ ದೇಶದ ಅನ್ಯ ಜನಾಂಗದಲ್ಲಿ ಹುಟ್ಟಿದ ಮಹಿಳೆ ಯೇಸುವಿನಲ್ಲಿ ಇಟ್ಟ ವಿಶ್ವಾಸ, ಗ್ರೇಟ್ ಫೇತ್. ಆ ವಿಶ್ವಾಸದಲ್ಲಿ ಯೇಸು ಸ್ವಾಮಿ ಎಲ್ಲವನ್ನೂ ಅವಳಿಗೆ ಕೊಟ್ಟರು. ನಮ್ಮ ಜೀವನದಲ್ಲಿ ಪ್ರಿಯರೇ, ಈ ಶ್ರೇಷ್ಠವಾದ ವಿಶ್ವಾಸವನ್ನು ನಾವು ಯೇಸು ಸ್ವಾಮಿಯಲ್ಲಿ ಇಡಬೇಕು. ನಮಗೆ ಕಷ್ಟ ಬಂದಾಗ, ನಮಗೆ ನೋವು ಬಂದಾಗ, ನಮಗೆ ಹಲವು ರೀತಿಯ ರೋಗ ರುಜಿನಗಳು ಬಂದಾಗ, ಗುಣಪಡಿಸಲಾಗದಂಥ ಕಾಯಿಲೆ ಬಂದಾಗ, ನಾವು ಕಷ್ಟದಲ್ಲಿ ತೊಳಲಾಡುವಾಗ ಯೇಸು ಸ್ವಾಮಿಯನ್ನು ಕಂಡುಕೊಂಡಾಗ, ಯೇಸು ಸ್ವಾಮಿಯಲ್ಲಿ ಶ್ರೇಷ್ಠ ವಿಶ್ವಾಸವನ್ನು ಇಟ್ಟಾಗ ಯೇಸು ಸ್ವಾಮಿ ನಮ್ಮನ್ನು ಎಲ್ಲ ರೋಗ ರುಜಿನಗಳಿಂದ, ಕಷ್ಟಗಳಿಂದ ಭಯಪಡುತ್ತಾರೆ. ಏನೇ ಆಗಲಿ, ಹೇಗೂ ಆಗಲಿ, ಯೇಸು ಸ್ವಾಮಿ ನನ್ನವರೇ, ಅವರಲ್ಲಿ ನಾನು ನನ್ನ ವಿಶ್ವಾಸವನ್ನು ಇಡುತ್ತೇನೆ ಎಂದು ಹೇಳಿದಾಗ ಆ ಶ್ರೇಷ್ಠ ವಿಶ್ವಾಸ ನಮ್ಮದಾಗುತ್ತದೆ. ಮೂರನೇದಾಗಿ ಅಚಲವಾದ ವಿಶ್ವಾಸ, ಸ್ಟ್ರಾಂಗ್ ಫೇತ್. ಈ ವಿಶ್ವಾಸವೆಂದರೆ ಪ್ರಾಮಾಣಿಕ, ಬಾಗಲಾಗದ, ಪ್ರಶ್ನೆ ಇಲ್ಲದೆ ದೇವರನ್ನು ನಂಬುವುದು. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 10 ವಾಕ್ಯ 23, ಕೊಟ್ಟ ಮಾತನ್ನು ದೇವರು ಮೀರುವುದಿಲ್ಲ, ಆದ್ದರಿಂದ ನಾವು ನಿವೇದಿಸುವ ನಂಬಿಕೆ ನಿರೀಕ್ಷೆ ಅಲ್ಲ, ಚಂಚಲರಾಗದೆ ಸದೃಢರಾಗೋಣ. ದೇವರೊಂದಿಗೆ ಎಲ್ಲವೂ ಸಾಧ್ಯ, ಯಾವುದು ಅವನ ಶಕ್ತಿಯನ್ನು ಮೀರುವುದಿಲ್ಲ. ಅಬ್ರಹಾಮನು ದೇವರ ವಾಗ್ದಾನದಲ್ಲಿ ಸಂಶಯ ಪಡಲಿಲ್ಲ, ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲೂ ಇಲ್ಲ, ಬದಲು ಅವನ ವಿಶ್ವಾಸ ದೇವರಲ್ಲಿ ವೃದ್ಧಿಯಾಗುತ್ತಾ ಹೋಯಿತು. ಯಾವ ದೇವರನ್ನು ನಂಬಿಕೊಂಡಿರುವ ಅಬ್ರಹಾಮನು, ದೇವರು ಹೇಳಿದರು, ನನ್ನನ್ನು ನಂಬು, ನಾನು ಹೇಳುವ ಆ ದೇಶಕ್ಕೆ ಹೋಗು, ನಾನು ನಿನ್ನ ಜನಾಂಗವನ್ನು ಹೆಚ್ಚಿಸುತ್ತೇನೆ. ಇಷ್ಟೆಲ್ಲ ದೇವರು ಅವನಿಗೆ ವಾಗ್ದಾನವನ್ನು ನೀಡುವಾಗ ಅಬ್ರಹಾಮರು ದೇವರಲ್ಲಿ ನಂಬಿಕೆಟ್ಟರು. ಸ್ಟ್ರಾಂಗ್ ಫೇತ್, ಅಚಲವಾದ ವಿಶ್ವಾಸ. ದೇವರು ಎಲ್ಲವನ್ನು ಮಾಡುವರು, ಅವರಿಗೆಲ್ಲವೂ ಸಾಧ್ಯ. ಆ ದೇವರಲ್ಲಿ ನಂಬಿಕೆ ಇಟ್ಟು ತನ್ನ ಊರನ್ನು ಬಿಟ್ಟು ದೇವರು ಹೇಳಿದ ಆ ಊರಿಗೆ ಹೋದರು. ಅಲ್ಲಿ ದೇವರೊಂದಿಗೆ ಆತನ ನಂಬಿಕೆಯನ್ನು ಇಟ್ಟುಕೊಂಡ. ಆ ನಂಬಿಕೆಯಲ್ಲಿ
ಅವನು ಎಲ್ಲರ ವಿಶ್ವಾಸದ ತಂದೆಯಾದ. ವಿಶ್ವಾಸದ ತಂದೆ ಯಾರು ಎಂದು ಹೇಳುವಾಗ ನಾವು ಅಬ್ರಹಾಮರು ಎಂದು ಹೇಳುತ್ತೇವೆ. ಸ್ಟ್ರಾಂಗ್ ಫೇತ್ ಅಬ್ರಹಾಮರಲ್ಲಿ ಇತ್ತು. ನಂತರದ ನಂಬಿಕೆ, ಐತಿಹಾಸಿಕ ನಂಬಿಕೆ, ಹಿಸ್ಟಾರಿಕಲ್ ಫೇತ್. ಯೇಸು ಸ್ವಾಮಿ ತನ್ನನ್ನು ಮೆಸ್ಸಿಯನೆಂದು ಪ್ರಕಟಪಡಿಸಲು 4 ಸಾಕ್ಷಿಗಳನ್ನು ಉಪಯೋಗಿಸುತ್ತಾರೆ. ಇದನ್ನು ನಾವು ವಿಶ್ವಾಸಿಸಬೇಕೆಂದು ಅವರ ನಂಬಿಕೆ. ಸ್ನಾನಿಕ ಯೌವಾನನ ಸಾಕ್ಷಿ, ಅವನ ಕಾರ್ಯಗಳ ಬಗ್ಗೆ ಸಾಕ್ಷಿ, ತಂದೆಯಾದ ದೇವರ ಸಾಕ್ಷಿ, ಧರ್ಮ ಗ್ರಂಥಗಳ ಸಾಕ್ಷಿ. ದೇವರು ಹೇಳುತ್ತಾರೆ, ನಾನೇ ದೇವರು ಕಳಿಸಲ್ಪಟ್ಟ ಪ್ರವಾದಿ, ನಾನೇ ದೇವರ ಪುತ್ರ. ಅದಕ್ಕೆ ಹೇಳುತ್ತಾರೆ, ಅದಕ್ಕೆ ಸಾಕ್ಷಿಗಳಿವೆ. ಯಾವ ಸಾಕ್ಷಿಗಳು? ಸ್ನಾನಿಕ ಯೌವಾನ ಕೊಟ್ಟ ಸಾಕ್ಷಿ, ಅವರು ಮಾಡಿದ ಮಹತ್ ಕಾರ್ಯಗಳ, ದೇವರು ಮಾಡಿದ, ಯೇಸು ಸ್ವಾಮಿ ಮಾಡಿದ ಮಹತ್ ಕಾರ್ಯಗಳ ಸಾಕ್ಷಿ, ತಂದೆಯಾದ ದೇವರ ಸಾಕ್ಷಿ, ಧರ್ಮ ಗ್ರಂಥಗಳ ಸಾಕ್ಷಿ. ಯೌಹಾನನು ಗ್ರಂಥ ಅಧ್ಯಾಯ 5 ವಾಕ್ಯ 39ರಲ್ಲಿ ಯೇಸು ತನ್ನ ಮೇಲೆ ವಿಶ್ವಾಸಿಸುವಂತೆ ನುಡಿಯುವಾಗ, ಪವಿತ್ರ ಗ್ರಂಥದಲ್ಲಿ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತಿದ್ದೀರಿ. ಆ ಗ್ರಂಥವು ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ. ಆದರೂ ನಿತ್ಯ ಜೀವನವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ಎಂದು ಹೇಳುತ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮ ಗ್ರಂಥಗಳು ಹೇಳುತ್ತವೆ, ನಾನೇ ಮೆಸ್ಸಿಯ, ನಾನೇ ದೇವರ ಸಾಕ್ಷಿ, ನಾನು ಈ ಲೋಕಕ್ಕೆ ಬಂದದ್ದು, ನಾನು ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟ ಮಗ. ಇಷ್ಟು ಹೇಳಿದರೂ, ಧರ್ಮ ಗ್ರಂಥಗಳು ಬರೆದಿದ್ದರೂ ಆ ಫರಿಸಾಯರು, ಸದುಕಾಯರು ಯೇಸುವನ್ನು ನಂಬಲಿಲ್ಲ. ಆದ್ದರಿಂದ ಪ್ರಿಯರೇ, ಅಲ್ಲಿ ಸ್ನಾನಿಕ ಯೌವನನ ಸಾಕ್ಷಿ ಇದೆ, ಧರ್ಮ ಗ್ರಂಥಗಳ ಸಾಕ್ಷಿ ಇದೆ, ಯೇಸು ಸ್ವಾಮಿ ಮಾಡಿದ ಮಹತ್ ಕಾರ್ಯಗಳ ಸಾಕ್ಷಿ ಇದೆ, ಧರ್ಮ ಗ್ರಂಥಗಳ ಸಾಕ್ಷಿ ಇದೆ. ಇದನ್ನು ನಾವು ನಂಬಿದಾಗ ಐತಿಹಾಸಿಕ ಸಾಕ್ಷಿಯನ್ನು ನಾವು ನೋಡುತ್ತೇವೆ. ಐತಿಹಾಸಿಕ ನಂಬಿಕೆ ನಮ್ಮಲ್ಲಿ ಬರ್ತದೆ. ಐತಿಹಾಸಿಕ ನಂಬಿಕೆ ದೇವರ ವಾಕ್ಯಗಳಲ್ಲಿರುವ ದಾಖಲೆಗಳಿಗೆ ಬದ್ಧವಾಗಿದೆ. ಯಹೂದ್ಯರ ಮನವೊಲಿಸಲು ಯೇಸು ಬಳಸಿದ ಧರ್ಮ ಗ್ರಂಥಗಳು ಆಧುನಿಕ ಮಾನವನಿಗೂ ಮಾತನಾಡುತ್ತದೆ. ನೆರವೇರಿದ ಭವಿಷ್ಯವಾಣಿಗಳು ಮತ್ತು ಮೃತ ಸಮುದ್ರದ ಸುರುಳಿಗಳಂಥ ಹಸ್ತಪ್ರತಿಗಳು ಯೇಸು ದೇವರಿಗೆ ಹುಟ್ಟಿದ ಮಗ ಎಂದು ಹೇಳಿಕೊಂಡಿದ್ದಾರೆ ಎಂಬುದಕ್ಕೆ ಪುರಾವೆಯನ್ನು ಒದಗಿಸುತ್ತವೆ. ಆದ್ದರಿಂದ ಪ್ರಿಯರೇ, ನಾವು ಈ ಐತಿಹಾಸಿಕ ನಂಬಿಕೆಯನ್ನು ನಮ್ಮದಾಗಿರಿಸೋಣ. 5ನೇದಾಗಿ ಸಕ್ರಿಯ ನಂಬಿಕೆ, ಆಕ್ಟಿವ್ ಫೇತ್. ಸಕ್ರಿಯ ನಂಬಿಕೆಯು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡ ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತದೆ. ಯೌಹಾನರ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 7, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿನಗೆ ಸಿಕ್ಕಬಹುದು. ಆದ್ದರಿಂದ ಪ್ರಿಯರೇ, ನಾವು ದೇವರಲ್ಲಿ, ದೇವರ ವಾಕ್ಯಗಳಲ್ಲಿ ನಮ್ಮನ್ನು ಒಂದುಗೂಡಿಸಿದಾಗ ಅಲ್ಲಿ ಸಕ್ರಿಯ ನಂಬಿಕೆ ಆಗುತ್ತದೆ. ಆ ದೇವರ ವಾಕ್ಯಗಳು ಸಜೀವವಾದುದು, ಸಕ್ರಿಯವಾದುದು ಎಂದು ನಂಬಿದಾಗ ಆ ದೇವರ ವಾಕ್ಯಗಳು ನಮಗೆ ಬೇಕಾಗುವ ಆ ವಿಶ್ವಾಸವನ್ನು ನೀಡುತ್ತದೆ. ಯೌಹಾನನ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 5, ಹೌದು, ನಾನೇ ದ್ರಾಕ್ಷಬಳ್ಳಿ, ನೀವು ಅದಕ್ಕೆ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು, ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲಾಗುವುದು. ಮಾರ್ಕನ ಶುಭ ಸಂದೇಶ 5 ವಾಕ್ಯ 25-34, ರಕ್ತಸ್ರಾವದಿಂದ ಬಳಲುತ್ತಿದ್ದ ಮಹಿಳೆ ಯೇಸುವಿನ ಬಟ್ಟೆಯ ಅಂಚನ್ನು ರಹಸ್ಯವಾಗಿ ಸ್ಪರ್ಶಿಸಿದಳು. ಯೇಸುವಿನ ಮೇಲಿರುವ ನಂಬಿಕೆಯನ್ನು ಸಕ್ರಿಯವಾಗಿ ಚಲಾಯಿಸಿದಳು. ಯೇಸು ಅವಳನ್ನು ಗುಣಪಡಿಸಲು ಆಜ್ಞಾಪಿಸಲಿಲ್ಲ, ಆದರೆ ಅವಳ ಮೇಲೆ ತನ್ನ ಕೈಗಳನ್ನು ಇಡಲಿಲ್ಲ. ಅವಳಲ್ಲಿ ಇದ್ದ ಸಕ್ರಿಯ ವಿಶ್ವಾಸ ಅವಳನ್ನು ಗುಣಪಡಿಸಿತು. ಹೌದು ಪ್ರಿಯರೇ, ಆ ಗುಂಪಿನಲ್ಲಿ ಅವಳು ಒಂದಾಗಲಿಲ್ಲ. ಆ ಗುಂಪಿನಲ್ಲಿ ಅವಳು ಸಕ್ರಿಯ ವಿಶ್ವಾಸವನ್ನು ಹೊಂದಿದಳು. ಆ ಗುಂಪಿನ ನಡುವೆಯಲ್ಲಿ ಹೋಗಿ ಯೇಸುವಿನ ಬಟ್ಟೆಯ ಅಂಚನ್ನು ಮುಟ್ಟಿದಾಗ
ಅವಳ ವಿಶ್ವಾಸ ತಲೆದೋರಿತು, ಅವಳು ಗುಣವಾದಳು. ದೇವರ ವಾಕ್ಯಗಳಲ್ಲಿ, ದೇವರಲ್ಲಿ, ಯೇಸುವಿನ ಆಜ್ಞಾಪನೆಗಳಲ್ಲಿ ನಾವು ವಿಶ್ವಾಸವನ್ನಿಟ್ಟಿದಾಗ ಆ ಸಕ್ರಿಯ ವಿಶ್ವಾಸ ನಮ್ಮದಾಗಿರ್ತದೆ. ಆರನೇದಾಗಿ ಸಾಮಾನ್ಯ ನಂಬಿಕೆ. ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 12, ಅಂದರೆ ನಾನು ವಿಶ್ವಾಸದಿಂದ, ನೀವು ನಿಮ್ಮ ವಿಶ್ವಾಸದಿಂದ ನಾನು ಪರಸ್ಪರ ಪ್ರಯೋಜನವನ್ನು ಪಡೆಯಬೇಕೆಂಬುದೇ ನನ್ನ ಆಶಯ. ಹೌದು ಪ್ರಿಯರೇ, ಸಂತ ಪೌಲರು ಹೇಳುತ್ತಾರೆ, ನಾನು ನನ್ನ ವಿಶ್ವಾಸದಿಂದ, ನೀವು ನಿಮ್ಮ ವಿಶ್ವಾಸದಿಂದ ಪರಸ್ಪರ ಪ್ರಯೋಜನವನ್ನು ಪಡೆಯಬೇಕೆಂಬುದೇ ಅವರ ಆಶಯ. ಮಾನವೀಯತೆಯನ್ನು ನಂಬುವ ಎಲ್ಲ ಕ್ರಿಶ್ಚಿಯನರು ಸಾಮಾನ್ಯವಾಗಿ ಅಥವಾ ಪರಸ್ಪರ ಹಂಚಿಕೊಳ್ಳುವ ನಂಬಿಕೆಯ ಪ್ರಪಂಚದ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಮೋಕ್ಷ ಮತ್ತು ಶಾಶ್ವತ ಸುಖವನ್ನು ಕಂಡುಕೊಳ್ಳಬೇಕು. ಇದೇ ಪರಸ್ಪರ ನಂಬಿಕೆ. ಇದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಯಾವಾಗ ನಾವು ಯೇಸುವಿನಲ್ಲಿ ನಂಬಿಕೆ ಇಡುತ್ತೇವೆಯೋ, ಅವರ ಮಾತುಗಳಲ್ಲಿ ನಂಬಿಕೆ ಇಡುತ್ತೇವೆಯೋ, ಆಗ ನಮಗೆ ಎಲ್ಲ ಶಾಶ್ವತ ಸುಖವನ್ನು ದೇವರು ನೀಡುವರು. ಈ ನಂಬಿಕೆ ನನ್ನದಾಗಬೇಕು, ಈ ನಂಬಿಕೆ ನಿಮ್ಮದಾಗಬೇಕು. 7ನೇದಾಗಿ ಅಲ್ಪವಿಶ್ವಾಸಿ. ಭಯದಿಂದ ಸಂಪೂರ್ಣ ನಂಬಿಕೆಯ ಕೊರತೆಯನ್ನು ಪ್ರದರ್ಶಿಸುವುದು. ಮತ್ತಾಯ 6 ವಾಕ್ಯ 30, ಅಲ್ಪವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 26, ಅದಕ್ಕೆ ಯೇಸು, ಅಲ್ಪವಿಶ್ವಾಸಿಗಳೇ, ನಿಮಗೇಕ ಭಯ ಎಂದು ಹೇಳಿ ಗಾಳಿ ಸಮುದ್ರವನ್ನು ಖಂಡಿಸಿದರು, ಎಲ್ಲವೂ ಶಾಂತವಾಯಿತು. ಹೌದು ಪ್ರಿಯರೇ, ಈ ಅಲ್ಪವಿಶ್ವಾಸವನ್ನು ನಾವು ಆ ಶಿಷ್ಯರಲ್ಲಿ ನೋಡಿದೆವು. ಯೇಸು ಸ್ವಾಮಿ 3 ವರ್ಷ ಅವರ ಜೊತೆಗಿದ್ದು ಅವರಿಗೆ ಬೇಕಾಗುವ ಎಲ್ಲ ವಿಶ್ವಾಸವನ್ನು ಹಂಚಿ, ಅವರಿಗೆ ಬೇಕಾಗುವ ಎಲ್ಲ ನೋವು ನಲಿವುಗಳನ್ನು ಹಂಚಿ, ಕೊನೆಗೆ ಯೇಸು ಸ್ವಾಮಿ ಸತ್ತ ನಂತರ ಅವರು ಅಲ್ಪವಿಶ್ವಾಸಿಗಳಾದರು. ಹೆದರಿಕೆಯಿಂದ ಹಂಚಿದರು, ಬಾಗಿಲು ಮುಚ್ಚಿ ಕುಳಿತರು. ಯೇಸು ಸ್ವಾಮಿ ಇಷ್ಟು ಆಶ್ಚರ್ಯಗಳನ್ನು ಮಾಡಿದರು, ಇಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರು, ಅವರಲ್ಲಿ ನಂಬಿಕೆ ಇಡಲು ಅವರಿಗೆ ಆಗಲಿಲ್ಲ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಲ್ಪವಿಶ್ವಾಸಿಗಳಾಗುತ್ತೇವೆ. ದೇವರು ನಮ್ಮ ಜೀವನವನ್ನು ನಡೆಸುತ್ತಾರೆ, ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ಎಲ್ಲ ಅಂಶಗಳು ನಮ್ಮಲ್ಲಿ ಗೊತ್ತಾದರೂ ನಾವು ಅವರನ್ನು ಪರಸ್ಪರ ನಂಬದಿದ್ದಾಗ ನಾವು ಅಲ್ಪವಿಶ್ವಾಸಿಗಳಾಗುತ್ತೇವೆ. ಆದ್ದರಿಂದ ಅಲ್ಪವಿಶ್ವಾಸಿಗಳಾಗಿ ನಾವು ಕಾರ್ಯವನ್ನು ನಡೆಸುವಾಗ ದೇವರಿಂದ ದೂರ ಹೋಗುತ್ತೇವೆ. 8ನೇದಾಗಿ ಪ್ರಿಯರೇ, ಸಕ್ರಿಯೆಗಳಿಲ್ಲದ ವಿಶ್ವಾಸ. ಯಾಕೋಬನ ಪತ್ರ ಅಧ್ಯಾಯ 2 ವಾಕ್ಯ 20, ಸಕ್ರಿಯೆಗಳಿಲ್ಲದ ವಿಶ್ವಾಸ ಗೊಡ್ಡು ವಿಶ್ವಾಸ ಎಂಬುದು ದೃಷ್ಟಾಂತ ಬೇಕೇ? ಅಬ್ರಾಮನ ವಿಶ್ವಾಸವು ಸಕ್ರಿಯೆಗಳಿಂದ ಚೇತನಗೊಂಡಿತು. ಉದಾಹರಣೆಗಾಗಿ ಅಬ್ರಾಮನ್ ತನ್ನ ಮಗ ಇಸಾಕನನ್ನು ದೇವರಿಗೆ ಬಲಿಯಾಗಿ ಸಮರ್ಪಿಸಿದರು, ಒಂದು ಸತ್ಕ್ರಿಯೆ ಅಲ್ಲವೇ? ಹೌದು ಪ್ರಿಯರೇ, ವಿಶ್ವಾಸ ಮತ್ತು ಸತ್ಕ್ರಿಯೆಗಳನ್ನು ಬೇರೆ ಮಾಡಲಾಗುವುದಿಲ್ಲ. ನಮ್ಮ ವಿಶ್ವಾಸ ದೇವರಲ್ಲಿ ಒಂದಾಗಬೇಕಾದರೆ ನಮ್ಮಲ್ಲಿ ಸತ್ಕ್ರಿಯೆಗಳಿರಬೇಕು. ಆ ಸತ್ಕ್ರಿಯೆಗಳು ಯೇಸುವಿಗೆ ನಾವು ನಂಬಿಕೆಯನ್ನು ಕೊಡುವಂತೆ ಇರಬೇಕು. ನಮ್ಮಲ್ಲಿ ಸತ್ಕ್ರಿಯೆಗಳಿಲ್ಲ ಅಂತ ವಿಶ್ವಾಸ ದೇವರಿಗೆ ಒಡಗೂಡದು. 9ನೇದಾಗಿ ಪ್ರಿಯರೇ, ಅಸ್ಥಿರ ನಂಬಿಕೆ. ಯಾಕೋಬನ ಪತ್ರ ಅಧ್ಯಾಯ 1 ವಾಕ್ಯ 6, ಬೇಡುವವನು ವಿಶ್ವಾಸದಿಂದ ಬೇಡಲಿ, ಸಂಶಯಕ್ಕೆ ಎಡೆಕೊಡದಿರಲಿ. ಸಂಶಯವೆಂಬುದು ಬಿರುಗಾಳಿ ಬಡಿತಕ್ಕೆ ಸಿಕ್ಕಿದ ಸಮುದ್ರದ ಅಲೆಯಂತೆ. ಬೇಡುವವನು ವಿಶ್ವಾಸದಿಂದ ಬೇಡಲಿ, ಸಂಶಯಕ್ಕೆ ಎಡೆಕೊಡದಿರಲಿ. ಸಂಶಯವೆಂಬುದು ಬಿರುಗಾಳಿ ಬಡಿತಕ್ಕೆ ಸಿಕ್ಕಿದ ಸಮುದ್ರದ ಅಲೆಯಂತೆ. ಹೌದು ಪ್ರಿಯರೇ, ಅಸ್ಥಿರ ನಂಬಿಕೆ ನಮ್ಮಲ್ಲಿ ತುಂಬ ಜನರಿಗಿದೆ. ನಾವು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ, ದೇವರೇ ಅದು ಕೊಡಿ ಇದು ಕೊಡಿ,
ಆದರೆ ನಮಗೆ ಅದು ಸಿಕ್ಕದಿದ್ದಾಗ ನಾವು ಹೆಸರಲ್ಲಿ ಹೇಳುತ್ತೇವೆ, ನನಗೆ ಯಾಕೆ ಸಿಕ್ಕಲಿಲ್ಲ, ನೀವು ಇದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಯೇಸುವಲ್ಲಿ ನಾವು ಅಸ್ಥಿರ ನಂಬಿಕೆಯನ್ನು ಇಡುತ್ತೇವೆ. ಆದರೆ ಅಸ್ಥಿರ ನಂಬಿಕೆ ಎಂಬುದು ಸಮುದ್ರದ ಅಲೆಯಂತೆ ಹೇಳುತ್ತದೆ ಯಾಕೋಬರು. ಆದ್ದರಿಂದ ಪ್ರಿಯರೇ, ಎರಡು ಮನಸ್ಸಿನ ವ್ಯಕ್ತಿಯು ಸ್ಥಿರವಾದ ಕ್ರಮವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ನಿನ್ನಲ್ಲಿ ನಂಬಿಕೆಯೂ ಇದೆ, ನಂಬಿಕೆಯೂ ಇಲ್ಲ. ಆ ಎರಡು ನಂಬಿಕೆ ಅಪನಂಬಿಕೆ ನಮ್ಮ ಜೀವನದಲ್ಲಿ ಇದ್ದರೆ ನಮ್ಮ ಜೀವನವು ಅಸ್ಥಿರವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಅಸ್ಥಿರ ನಂಬಿಕೆಯನ್ನು ಹೋಗಲಾಡಿಸೋಣ. ಇಂದು ಪ್ರಿಯರೇ, ನಿಮಗೆ ನಾನು ವಿಶ್ವಾಸದ ಹಲವು ಅಳತೆಗಳನ್ನು ತಿಳಿಸಿದೆ. ಬೆಳೆಯುತ್ತಿರುವ ವಿಶ್ವಾಸ ಗ್ರೋಯಿಂಗ್ ಫೇತ್, ಶ್ರೇಷ್ಠ ವಿಶ್ವಾಸ ಗ್ರೇಟ್ ಫೇತ್, ಅಚಲವಾದ ವಿಶ್ವಾಸ ಸ್ಟ್ರಾಂಗ್ ಫೇತ್, ಐತಿಹಾಸಿಕ ವಿಶ್ವಾಸ ಹಿಸ್ಟಾರಿಕಲ್ ಫೇತ್, ಸಕ್ರಿಯ ನಂಬಿಕೆ ಆಕ್ಟಿವ್ ಫೇತ್, ಸಾಮಾನ್ಯ ನಂಬಿಕೆ, ಅದೇ ರೀತಿ ಅಲ್ಪ ವಿಶ್ವಾಸ, ಸಕ್ರಿಯೆಗಳಿಲ್ಲದ ವಿಶ್ವಾಸ, ಅಸ್ಥಿರ ನಂಬಿಕೆ. ಇದರಲ್ಲಿ ನಮ್ಮದು ಯಾವುದು ನಂಬಿಕೆ? ನಾವು ವಿಶ್ವಾಸದ ಅಳತೆಯನ್ನು ಕೊಂಡಾಗ ನಾವು ಯಾವುದರಲ್ಲಿದೆ? ಕ್ಯಾನ್ ವಿ ಸೇ ವಿ ಹ್ಯಾವ್ ಅ ಸ್ಟ್ರಾಂಗ್ ಫೇತ್? ನಮ್ಮಲ್ಲಿ ಶ್ರೇಷ್ಠವಾದ ನಂಬಿಕೆ ಇದೆ, ಅಥವಾ ನಾವು ಅಲ್ಪ ವಿಶ್ವಾಸಿಗಳು, ಅಸ್ಥಿರ ನಂಬಿಕೆ ಉಳ್ಳವರು? ಯಾವುದರಲ್ಲಿ ನಮ್ಮ ಜೀವನವಿದೆ ಎಂದು ನಾವು ಯೋಚಿಸೋಣ. ದೇವರಲ್ಲಿ ಪ್ರಾರ್ಥಿಸೋಣ, ನಮ್ಮಲ್ಲಿ ಸ್ಟ್ರಾಂಗ್ ಫೇತ್ ದೇವರು ನಮಗೆ ಕೊಡಲಿ, ಶ್ರೇಷ್ಠವಾದ ನಂಬಿಕೆ ನಮಗೆ ಕೊಡಲಿ ಎಂದು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ವಿಶ್ವಾಸವನ್ನು ಶ್ರೇಷ್ಠ ವಿಶ್ವಾಸವನ್ನಾಗಿ ಮಾಡಿ ನಮ್ಮ ವಿಶ್ವಾಸದಲ್ಲಿ ದೇವರನ್ನು ಹುಡುಕುವಂತೆ, ಆ ವಿಶ್ವಾಸ ನಮ್ಮನ್ನು ಕಾಯುವಂತೆ ಮಾಡಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಕ್ರಿಸ್ತನಲ್ಲಿ ನಾವು ಮಾಡುತ್ತೇವೆ. ಆಮೆನ್.